ಹಾಯ್ ಹಲೋ ನಮಸ್ತೆ. ಮೀಡಿಯಾ ಹಂಟಿಗೆ ಸ್ವಾಗತ. ಸ್ನೇಹಿತರೆ, ಕಿಚ್ಚ ಸುದೀಪ್ ಮತ್ತು ದರ್ಶನ್ ಸ್ನೇಹದ ಬಗ್ಗೆ ಹಲವು ವರ್ಷಗಳಿಂದ ನಾನಾ ರೀತಿಯ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಇಬ್ಬರು ದೂರವಾಗಿರೋ ವಿಚಾರ ಗೊತ್ತೇನಲ್ಲ ಬಿಡಿ. ಆದರೆ ಇಬ್ಬರು ಮತ್ತೆ ಒಂದಾಗ್ತಾರೆ, ಮತ್ತೆ ಮೊದಲಿನ ಥರ ಸ್ನೇಹಿತರಾಗಿ ಅಭಿಮಾನಿಗಳಿಗೆ ಕಾಣಿಸ್ಕೊಳ್ತಾರೆ ಅನ್ನೋ ಒಂದು ಕಾಯುವಿಕೆ ಇದೆಯಲ್ಲ, ಅದು ಸಾಕಷ್ಟು ಅಭಿಮಾನಿಗಳಲ್ಲಿ ಇದೆ. ಮೊನ್ನೆ ಅಂಥದ್ದೊಂದು ಸನ್ನಿವೇಶವೊಂದು ಸೃಷ್ಟಿಯಾಗಿತ್ತು. ನಿಮಗೆ ಗೊತ್ತೇ ಇದೆ, ಸುಮಲತಾ ಅವರ ಬರ್ತ್ಡೇ ಪಾರ್ಟಿಲಿ ಇಬ್ಬರು ಕೂಡ ಕಾಣಿಸ್ಕೊಂಡಿದ್ರು. ಆದರೆ ಒಟ್ಟಿಗೆ ಕಾಣಿಸ್ಕೊಂಡಿದ್ರು, ಒಂದೇ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ರು. ಆದರೆ ಇಬ್ಬರು ಕೂಡ ಮಾತಾಡಿರಲಿಲ್ಲ. ಆದರೆ ಅವರು ಸದ್ಯದಲ್ಲೇ ಮಾತಾಡ್ತಾರೆ ಅಂತ ಹೇಳಿ ಅಭಿಮಾನಿಗಳು ಕೂಡ ಕಾಯ್ತಾ ಇರೋದು ನಿಮಗೆ ಗೊತ್ತೇ ಇದೆ. ಈಗ ಈ ಕುರಿತು ಸುದೀಪ್ ಕೂಡ ಪ್ರತಿಕ್ರಿಯೆ ನೀಡಿದ್ದಾರೆ. ದರ್ಶನ್ ಕುರಿತಾಗಿ ಮಾತನಾಡಿರುವಂತಹ ಸುದೀಪ್ ಅವರು, ನಾನು ಸುಮಲತಾ ಅವರ ಹುಟ್ಟುಹಬ್ಬದ ಪಾರ್ಟಿಗೆ ಹೋಗಿದ್ದೆ. ಮುಂಚೆನೇ ದರ್ಶನ್ ಇರ್ತಾರೆ ಅಂತ ನಂಗೆ ಗೊತ್ತಿತ್ತು. ಕಿತ್ತಾಡಿಕೊಂಡ್ರು, ಜಗಳ ಮಾಡಿಕೊಂಡ್ರು ಅನ್ನೋದು ಕಲ್ಪನೆ. ಗೋಡೆ ಮುರಿಬೇಕು, ಆದರೆ ಕಲ್ಪನೆ ಇರಬಾರ್ದು. ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದರೆ ಒಪ್ತೀನಿ. ಪ್ರಶ್ನೆಗಳು ಬರ್ತವೆ, ಒಳ್ಳೆಯದು ಕೆಟ್ಟದ್ದು ಇರ್ತವೆ. ಶೇಕ್ ಹ್ಯಾಂಡ್ ಮಾಡೋದು ದೊಡ್ಡ ವಿಚಾರ ಏನಲ್ಲ. ಇಬ್ಬರು ಕೂಡ ಮೆಚ್ಯೂರ್ಡ್ ಇದ್ದೀವಿ. ಎಲ್ಲವೂ ಸರಿ ಹೋಗಬೇಕು ಅಂದಾಗ ಸರಿ ಹೋಗುತ್ತೆ ಅಂತ ಹೇಳಿದರು. ಸುದೀಪ್ ಮತ್ತು ದರ್ಶನ್ ಯಾವ ಕಾರಣಕ್ಕೆ ದೂರ ಆದರು ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ. ಯಾವುದೋ ಒಂದು ಚಿಕ್ಕ ವಿಚಾರಕ್ಕೋಸ್ಕರ ಇಬ್ಬರು ಕೂಡ ಹಠ ಸಾಧಿಸಿದ್ರು, ಅಥವಾ ಸಹಜವಾಗಿ ಮನಸ್ತಾಪ ಉಂಟಾಗಿನೋ ಇಬ್ಬರು ಕೂಡ ದೂರ ಆಗಿದ್ದಾರೆ. ಆದರೆ ಮತ್ತೆ ಅವರು ಒಂದಾಗಬೇಕು, ಒಟ್ಟಿಗೆ ಒಂದೇ ವೇದಿಕೆಯಲ್ಲಿ ಕಾಣಿಸ್ಕೊಳ್ಬೇಕು, ಇಬ್ಬರು ಸೇರಿ ಒಂದೊಳ್ಳೆ ಸಿನಿಮಾವನ್ನು ಮಾಡಬೇಕು ಅಂತ ಹೇಳಿ ಇಬ್ಬರ ಅಭಿಮಾನಿಗಳು ಕೂಡ, ಇಡೀ ಕರ್ನಾಟಕ ಜನತೆ ಕೂಡ ಕಾಯ್ತಾ ಇದ್ದಾರೆ. ಸುದೀಪ್ ಮತ್ತು ದರ್ಶನ್ ಆದಷ್ಟು ಬೇಗ ಒಂದಾಗಲಿ ಅಂತ ಹೇಳಿ ಎಲ್ಲರ ಅಭಿಮಾನಿಗಳ ಆಶಯ, ನಮ್ಮ ಆಶಯ ಕೂಡ. ಈ ಬಗ್ಗೆ ನೀವೇನಂತೀರಾ? ಕಾಮೆಂಟ್ ಮಾಡಿ.